ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರದು? ಇವತ್ತು ನಾವು ಸ್ನೋ ಸಿಟಿ ಹೋಗ್ತಾ ಇದ್ದೀವಿ. ಸ್ನೋ ಸಿಟಿ ಇದೆಲ್ಲ ರೆಕಾರ್ಡ್ ತೋರಿಸ್ತೀವಿ. ಅಮ್ಮ ಸಣ್ಣ ಫ್ರೆಂಡ್ ಬೋಲು ಸತ್ಯ. ನಾನು ನೋಡ್ದೆ ಅವ್ನು ನಂದು ಸಣ್ಣದು ಫ್ರೆಂಡ್. ಹಾಯ್, ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತೊಂದು ಹೊಸ ಬ್ಲಾಗ್, ತುಂಬ ದಿನ ಆಯಿತು ಮಾಡಿರಲಿಲ್ಲ. ಇವತ್ತೊಂದು ಸ್ಪೆಷಲ್ ಆಗಿ ಮಾಡುವ ಅಂತ ನಮ್ಮದು ಚಿಲ್ಡ್ರನ್ಸ್ ಪಾರ್ಟಿ ಜೊತೆ ಸ್ನೋ ಸಿಟಿಗೆ ಹೋಗ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಡೀಟೇಲ್ಸು ಹಾಕ್ತೀನಿ. ಓಕೆ, ನನ್ನ ಅಕ್ಕ ನೋಡಿ ಅಂತೆ, ಅವ್ರ ಜೊತೆ ಅಕ್ಕನ ಮಗನ ಜೊತೆ ನೋಡಿ ನಮ್ಮದು ಕ್ಯೂಟಿಪಾಯ್ ಖುಷಿ, ಆಮೇಲೆ ನಮ್ಮ ಮಗ ಆಹಾನು, ಆಮೇಲೆ ನಂದು ಕೋ ಬ್ರದರು ಆಶೀಶ್, ಎಲ್ಲರೂ ಇದ್ದೀವಿ. ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಸಪ್ರೇಟ್ ಮಾಡ್ತೀನಿ, ನಾನು ಡೀಟೇಲ್ ಆಗಿ ಹೇಳ್ತೀನಿ ಏನೇನು ಎಷ್ಟೆಷ್ಟು ಖರ್ಚಾಯಿತು ಏನು ಎಲ್ಲ. ಪಾರ್ಕಲ್ಲಿ ಸ್ಕೇಟಿಂಗ್ ಥರದ್ದೆಲ್ಲ ಇದೆ, ಕರಾಟ ಸ್ನೋ ಸಿಟಿ. ಫನ್ ವರ್ಲ್ಡ್ ಚೆನ್ನಾಗಿದೆ ಅಲ್ವಾ? ವಾಟರ್ ವರ್ಲ್ಡ್ ಸಹ ಚಂದ ಇದೆ, ದೊಡ್ಡದೆ. ಇವಾಗ ವೆಕೇಷನ್ ಅಲ್ವಾ, ಹಾಗಾಗಿ ಸ್ವಲ್ಪ ರಶ್ಶೇ ಇದ್ದಿತ್ತು. ಇಲ್ಲಿ ಪರ್ ಹೆಡ್ಡಿಗೆ ಒಂದು 550 ಚಾರ್ಜ್ ಮಾಡ್ತಾರೆ. ನೀವು ಮೊಬೈಲು ಕ್ಯಾಮರಾ ಅದೆಲ್ಲ ತೊಗೊಂಡು ಹೋಗೋದಾದರೆ ಒಂದು 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಟೋಟಲಾಗಿ ಎಲ್ಡರ್ಸಿಗೆ 600, ಚಿಲ್ಡ್ರನ್ಸಿಗಾದರೆ ಒಂದು 500 ರುಪೀಸ್ ಚಾರ್ಜ್ ಮಾಡ್ತಾರೆ. 1 ಅವರ್ ಒಳಗಡೆ ಸ್ನೋ ಸಿಟಿಯಲ್ಲಿ ಇರಲಿಕ್ಕೆ ಬಿಡ್ತಾರೆ. ಹಾಗೆ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಬಂದ್ವಿ. ನೋಡಿ, ಸ್ನೋ ಸಿಟಿ ಕಾಣಿಸ್ತಾ ಇರ್ಬೋದು ನಿಮಗೆ. ತುಂಬ ಕ್ರೌಡ್ ಇದ್ದಿತ್ತು. ನಾವು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿದ್ವಿ, ಇಲ್ಲಾಂದರೆ ನಮಗೆ ಟಿಕೆಟ್ ಸಿಕ್ಕೋದು ತುಂಬ ಕಷ್ಟ ಇದ್ದಿತ್ತು. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಪ್ಲೇಸು. ನನ್ನ ಮಗ ಅಂತೂ ಫಸ್ಟ್ ಟೈಮ್ ಸ್ನೋ ನೋಡ್ತಾ ಇರೋದು, ಹಾಗಾಗಿ ಫುಲ್ ಎಕ್ಸೈಟ್ ಆಗಿದ್ದಾನೆ. ಏನು ಮಾಡೋದು, ಏನು ಹೇಗೆ ಆಟ ಆಡಬೇಕು, ಸ್ನೋ ಮ್ಯಾನ್ ಮಾಡಬೇಕು, ಅದು ಇದು ಅಂತೇಳಿ ತುಂಬ ಡ್ರೀಮ್ ಇಟ್ಕೊಂಡಿದ್ದಾನೆ. ನೋಡಬೇಕೀಗ ಒಳಗೋದ್ಮೇಲೆ ಏನೆಲ್ಲ ಮಾಡ್ತಾನೆ ಅಂತ ಹೇಳಿ. ಆಮೇಲೆ ಇಲ್ಲಿ ಫೋಟೋಶೂಟ್ ಮಾಡಲಿಕ್ಕೆ ಸಹ ಒಳ್ಳೊಳ್ಳೆ ಜಾಗ ಇದೆ ನೋಡಿ. ಇದು ಡಿಯರ್ ಹಾಗಿದ್ದೆಲ್ಲ ಸ್ಟ್ಯಾಚು ಎಲ್ಲ ಮಾಡಿಟ್ಟಿದ್ದಾರೆ, ಮಕ್ಕಳಿಗೆಲ್ಲ ಅಟ್ರಾಕ್ಟಿವ್ ಆಗ್ತದೆ. ತುಂಬ ಚೆನ್ನಾಗಿದೆ. ತುಂಬ ಜನ ಮಕ್ಕಳು ಬಂದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದಾನೆ, ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಕ್ರೌಡ್ ನೋಡ್ಬೋದು, ತುಂಬ ಇದೆ. ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಎಲ್ಲ ಮಕ್ಕಳೇ ಜಾಸ್ತಿ ಇದ್ದಾರೆ. ಹಾಗಾಗಿ ನಮಗೆ ಟಿಕೆಟ್ ತೊಗೊಳ್ಳೋ ಇದೇನಿಲ್ಲ, ಇಲ್ಲಾಂದರೆ ತುಂಬ ಕ್ಯೂ ಇದ್ದಿತ್ತಲ್ಲಿ ಟಿಕೆಟ್ ತೊಗೊಳ್ಲಿಕ್ಕೆ. ನೀವು ಸಹ ಆನ್ಲೈನಲ್ಲೇ ಮಾಡ್ಕೊಳ್ಳಿ, ಆವಾಗ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಹೋಗಿ ಅಲ್ಲಿ ಕ್ಯೂ ಅಲ್ಲಿ ತುಂಬ ಹೊತ್ತು ನಿಲ್ಲಬೇಕಾಗತ್ತೆ ನಿಮಗೆ. ಎಲ್ಲನೂ ಪಕ್ಕನೇ ಇದೆ. ಸ್ನೋ ಸಿಟಿ, ಫನ್ ವರ್ಲ್ಡ್, ಆಮೇಲೆ ವಾಟರ್ ವರ್ಲ್ಡ್ ಎಲ್ಲನೂ ಹತ್ರನೇ ಇದೆ ನಿಮಗೆ. ನಾವೀಗ ಆಲ್ಮೋಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಅವರದ್ದು ಸ್ನೋದಲ್ಲಿ ಏನೆಲ್ಲ ಡ್ರೆಸ್ ಹಾಕಬೇಕು, ದೊಡ್ಡದು ಸ್ವೆಟರ್ ಥರ ಇರ್ತದಲ್ಲ, ಅದನ್ನೆಲ್ಲ ಕೊಡ್ತಾರೆ. ಅದು ಇನ್ಕ್ಲೂಡಿಂಗ್ ಇದು ಟಿಕೆಟಲ್ಲೇ ಬರುತ್ತೆ, ನೀವೇನು ಎಕ್ಸ್ಟ್ರಾ ಪೇ ಮಾಡಬೇಕು ಹಾಗೇನು ಏನಿಲ್ಲ. ಹಾಗಾಗಿ ನಾವು ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಅದೆಲ್ಲ ಡ್ರೆಸ್ ತೊಗೊಂಡು ಇನ್ನು ಮಕ್ಕಳಿಗೆ ನಮಗೆ ಎಲ್ಲ ಹಾಕ್ಕೊಂಡು ಹೋಗಬೇಕಾಗತ್ತೆ. ಕಂಪಲ್ಸರಿ ಅದು ಹಾಕಲೇಬೇಕು, ಆಪ್ಷನ್ ಇಲ್ಲ ಹಾಕದೇ ಹೋಗ್ತೀನಿ ಅಂತ ಹೇಳಲಿಕ್ಕೆ. ಎಲ್ಲರಿಗೂ ಕೊಡ್ತಾರೆ ಶೂ, ಗ್ಲೌಸು, ಆಮೇಲೆ ಡ್ರೆಸ್. ಅಲ್ಲಿ ನೋಡಿ ಬ್ಲೂ ಇದೆಯಲ್ಲ, ಇದೇ ಥರದ್ದು ಡ್ರೆಸ್ಸು ನಮಗೆ ಕೊಡ್ತಾರೆ. ಆಮೇಲೆ ನಮ್ಮ ಡ್ರೆಸ್ಸೆಲ್ಲ ಒಂದು ಕವರ್ ಕೊಡ್ತಾರೆ, ಅದರಲ್ಲಿ ಹಾಕಿಟ್ರೆ ಅವ್ರು ಸೇಫಾಗಿ ಇಡ್ತಾರೆ. ಒಂದು ಟೋಕನ್ ಸಹ ಕೊಡ್ತಾರೆ, ಅದನ್ನು ಜಾಗ್ರತೆ ಮಾಡಿ ಇಟ್ಕೊಂಡ್ರೆ ಸಾಕು. ನಾವೀಗ ಎಂಟ್ರಿ ಆದ್ವಿ, ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಆಯಿತು. ಇನ್ನು ಆಲ್ಮೋಸ್ಟ್ ಒಳಗಡೆನೇ ಬಿಡ್ತಾರೆ, ಇನ್ನು ನೋಡ್ಬೋದು.
ಅಪ್ಪ 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 ಒಟ್ಟಿಗೆ ಪಡೋಲ್ಲ ದೊಡ್ಡ ಮರೊಟ್ಟಿಗೆ ಮಿಸ್ ಬರ್ಬೇಕಾಯ್ತು. -5 ಡಿಗ್ರಿ ಇರ್ತದೆ ಇದರೊಳಗೆ. ಹಾಗಾಗಿ ನನ್ನ ಬಾಯಿಂದ ನೋಡ್ಬೋದು ಹೊಗೆ ಎಲ್ಲ ಬರ್ತಾ ಇದ್ದಿತ್ತು. ನನ್ನದಿದ್ದು ಸೆಕೆಂಡ್ ಎಕ್ಸ್ಪೀರಿಯೆನ್ಸು, ಹಾಗಾಗಿ ತುಂಬ ಎಕ್ಸೈಟ್ ಏನಾಗಲಿಲ್ಲ ನಾನು ಸ್ನೋ ನೋಡಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆದ, ಅವ್ನು ಫಸ್ಟ್ ಟೈಮ್ ನೋಡಿರೋದು. ಆದರೆ ತುಂಬ ಕೋಲ್ಡ್ ಇದ್ದಿತ್ತು. ಅಂದರೆ ರಿಯಲ್ ಇರೋದಕ್ಕಿಂತ ಸಹ ಇಲ್ಲೇ ಕೋಲ್ಡ್ ಸ್ವಲ್ಪ ಜಾಸ್ತಿ. ರಿಯಲಲ್ಲಾದರೂ ಇಷ್ಟು ಕೋಲ್ಡ್ ಇರೋದಿಲ್ಲ, ಅಷ್ಟು ಕೋಲ್ಡ್ ಇದ್ದಿತ್ತು. ಮತ್ತು ಕ್ರೌಡ್ ಸಹ ತುಂಬ ಇದ್ದಿತ್ತು. ಮಕ್ಕಳನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು, ಎಲ್ಲಾದರೂ ಮಿಸ್ ಆದರೆ ಅಂತ. ಬಾಸ್ಕೆಟ್ಬಾಲ್ ಆಡೋರು ಬಾಸ್ಕೆಟ್ಬಾಲ್ ಇದ್ದಿತ್ತು, ಸ್ಕೇಟಿಂಗ್ ಮಾಡೋರಿಗೆ ಸ್ಕೇಟಿಂಗ್ ಇದ್ದಿತ್ತು, ಆಮೇಲೆ ಸ್ನೋಮ್ಯಾನ್ ಮಾಡೋರಿಗೆಲ್ಲ ಸ್ನೋಮ್ಯಾನ್ ಥರ ಮಾಡ್ಬೋದು. ಆಮೇಲೆ ಈ ಥರ ಎಲ್ಲ ಆಟ ಆಡಲಿಕ್ಕೂ ಇದೆ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಟ್ರೈ ಮಾಡಿದ್ವಿ. ನನ್ನ ಮಗ ಮಾಡಲಿಲ್ಲ, ಅವನಿಗೆ ಭಯ ಆಯ್ತಂತೆ. ಮತ್ತೆಲ್ಲ ಉಳಿದವರೆಲ್ಲರೂ ಟ್ರೈ ಮಾಡಿದ್ವಿ. ಚೆನ್ನಾಗಾಗಿತ್ತು. ಒಂದು ವೆಕೇಷನ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದ್ದು ಡೆಸ್ಟಿನೇಷನ್. ಮತ್ತು ಇದು ಸ್ನೋ ಸಿಟಿ ಬಂದರೆ ಅಲ್ಲೇ ಪಕ್ಕದಲ್ಲಿ ಎಲ್ಲನೂ ಇದೆ, ಫನ್ ಸಿಟಿ, ಫನ್ ವರ್ಲ್ಡ್ ಎಲ್ಲ. ಹಾಗಾಗಿ ಒಂದೇ ಟ್ರಿಪ್ಪಲ್ಲಿ ಎಲ್ಲ ಸಹ ಮುಗಿಸ್ಕೊಂಡು ಬರ್ಬೋದು. ಹಾಗೆ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ರು. ಆದರೂ ಈ ಸ್ನೋ ಸಿಟಿಗೆ ತುಂಬ ಏಜ್ ಆದವರನ್ನು ಮತ್ತು ತುಂಬ ನ್ಯೂ ಬಾರ್ನ್ ಬೇಬೀಸ್ ಇರ್ತದಲ್ಲ, ಅವರನ್ನೆಲ್ಲ ತೊಗೊಂಡೋಗೋದು ಸ್ವಲ್ಪ ಡೇಂಜರೇ. ಅಂದರೆ ಸ್ನೋ ತುಂಬ ಕೋಲ್ಡ್ ಇದೆ ಒಳಗಡೆ. ಏಜ್ ಆದವರಿಗೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸಣ್ಣ ಮಕ್ಕಳಿಗೂ ಸಹ ತುಂಬ ಪ್ರಾಬ್ಲಮ್ ಆಗ್ಬೋದು. ಮತ್ತು ಸ್ವಲ್ಪ ದೊಡ್ಡ ಮಕ್ಕಳಿಗೆ ಪರವಾಗಿಲ್ಲ. ನನ್ನ ಮಗನೂ ಸಹ ತುಂಬ ಇರಿಟೇಟ್ ಆಗ್ತಾ ಇದ್ದ, ತುಂಬ ಚಳಿ, ಹೊರಗೆ ಹೋಗುವ ಅಂತೇಳಿ ಹೇಳ್ತಾ ಇದ್ದಿದ್ದ. ಹಾಗೆ ಸ್ವಲ್ಪ ಕವರ್ ಮಾಡಿದೆ ನಾನು. ಆಮೇಲೆ ಬೇಗನೆ ನಾನು ಸಹ ಹೊರಗಡೆ ಹೋಗಿಬಿಟ್ಟೆ. ಆಮೇಲೆ ಫೋಟೋಸ್ ತೆಗಿಯೋರಿಗೆ, ರೀಲ್ಸ್ ಮಾಡೋರಿಗೆಲ್ಲ ಒಳ್ಳೆ ಜಾಗ, ಪೇಂಟಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ. ಹಾಗೆ ನಾವು ಸಹ ಸ್ವಲ್ಪ ಫೋಟೋಸು, ರೀಲ್ಸ್ ಎಲ್ಲ ಮಾಡಿದ್ವಿ. ಚೆನ್ನಾಗಿದೆ ಎಲ್ಲರೊಟ್ಟಿಗೆ ಎಂಜಾಯ್ ಮಾಡಲಿಕ್ಕೆ. ತುಂಬ ಜನ ಹೋದ್ರಂತೂ ಇನ್ನೂ ಖುಷಿಯಾಗ್ತದೆ. ಇನ್ನೆಲ್ಲ ಗೇಮ್ಸ್ ಎಲ್ಲ ಆಡ್ಬೋದು. ನನ್ನ ಮಗ, ನಾನು ಎಲ್ಲ ಚೆನ್ನಾಗಿ ಆಟ ಆಡಿದ್ವಿ ಅಲ್ಲಿ ಎಲ್ಲರೂ ಸಹ. ನೀವು ಸೊಮ್ಮೆ ವಿಸಿಟ್ ಕೊಡಿ ವೆಕೇಷನಿಗೆ. ಒಳ್ಳೆ ಪ್ಲೇಸು, ಎಲ್ಲರ ಜೊತೆಗೆ ಎಂಜಾಯ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಬರ್ತಾ ಇದ್ದಾಗೇ ಜೋರು ಮಳೆ ಹೊರಗಡೆ, ಅದಕ್ಕೆ ಎಲ್ಲರೂ ಬ್ಲಾಕ್ ಆಗಿದ್ದೀವಿ. ಆದರೆ ಅಲ್ಲಿ ಎಲ್ಲ ಸಹ ತಿನ್ನಲಿಕ್ಕೆ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇದೆ. ಪಿಜ್ಜಾ, ಬರ್ಗರು, ಆಮೇಲೆ ಅಲ್ಲೆಲ್ಲ ಕೇನ್ ಜ್ಯೂಸ್ ಇದು ಗೋಲಾ ಎಲ್ಲನೂ ಮಕ್ಕಳಿಗೆ ಆಟ ಆಡಲಿಕ್ಕೂ ಮೇಲ್ಗಡೆ ಎಲ್ಲ ಸಹ ಇದೆ ನೋಡಿ. ಈ ರೀತಿಯಾಗಿ ಮಕ್ಕಳು ಎಲ್ಲದರಲ್ಲೂ ಆಟ ಆಡ್ಬೋದು. ನನ್ನ ಮಗನೂ ಎಂಜಾಯ್ ಮಾಡ್ತಾ ಇದ್ದಾನೆ. ಹಾಗೆ ಮಕ್ಕಳಿಗಂತೂ ಫುಲ್ ಟೈಮ್ ಎಂಜಾಯ್ ಮಾಡಲಿಕ್ಕೆ ಪರ್ಫೆಕ್ಟ್ ಜಾಗ ಇದೆ. ತಿನ್ನಲಿಕ್ಕೂ ಇದೆ, ಆಟ ಆಡಲಿಕ್ಕೂ ಇದೆ. ಏನು ಬೇಕಾದರೂ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೋಟೆಲ್ಗೆ ಹೋದ್ವಿ. ಮಕ್ಕಳಿಗೆಲ್ಲ ಹಸಿವಾಗ್ತಿದೆ ಅಂತೆ. ಹಾಗೆ ಇವತ್ತಿದು ಬ್ಲಾಗು ಮುಗಿಸ್ತಾ ಇದ್ದೀನಿ. ಇನ್ನು ಯಾವತ್ತಾದರೂ ಒಮ್ಮೆ ಒಳ್ಳೆ ಬ್ಲಾಗ್ ಒಟ್ಟಿಗೆ ಸಿಗೋಣ. ಬಾಯ್.